ಸಮಾಜದಲ್ಲಿ ಕೋಮು ಪ್ರಚೋದನೆಯನ್ನುಂಟು ಮಾಡುವ ಹೇಳಿಕೆ ನೀಡಿರುವ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಸ್ವಯಂಪ್ರೇರಿತರಾಗಿ ಪೊಲೀಸರು ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಎಂದು ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಆಗ್ರಹಿಸಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅದೇ ರೀತಿ ಬೆಡ್ ಬ್ಲಾಕ್ ದಂಧೆಯಲ್ಲಿ ತೊಡಗಿರುವ ಶಾಸಕ ಸತೀಶ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಕೋವಿಡ್ ನಿಯಂತ್ರಣಕ್ಕಾಗಿ ಸರ್ಕಾರ ಅಥವಾ ಜಿಲ್ಲಾಡಳಿತ ಲಾಕ್ಡೌನ್ ಮಾಡಿದ್ರೆ ಜನಸಾಮಾನ್ಯರಿಗೆ ಅವಶ್ಯಕ ಸಾಮಗ್ರಿಗಳ ಕಿಟ್ಗಳನ್ನು ಅವರ ಮನೆಗಳಿಗೆ ಒದಗಿಸಬೇಕು ಎಂದು ಮಿಥುನ್ ರೈ ಆಗ್ರಹಿಸಿದ್ದಾರೆ. ತೇಜಸ್ವಿ ಸೂರ್ಯ ಅವರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡಬೇಕು. ಇವತ್ತು ಅಶಾಂತಿಯನ್ನು ಹುಟ್ಟಿಸುವಂತ ಪ್ರಯತ್ನವನ್ನು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಜನರು ಪ್ರತಿಯೊಬ್ಬನಿಗೆ ಇವತ್ತು ಮಾನವೀಯತೆ, ಮಾನವ ಮೌಲ್ಯಗಳನ್ನು, ಇವತ್ತು ಕೊರೋನಾದಿಂದ ಮಾನವ ಮೌಲ್ಯಗಳನ್ನು ಕಲಿಸುವಂತ ಪಾಠ ಮಗದೊಮ್ಮೆ ನಮಗೆ ಸೃಷ್ಟಿಯಾಗಿದೆ. ಈ ಸಂದರ್ಭದಲ್ಲಿ ಜನರು ಒಬ್ಬನಿಗೆ ಪರಸ್ಪರ ಸಹಕಾರ ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ತೇಜಸ್ವಿ ಅವರು ರಾಜಕೀಯವನ್ನು ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇವತ್ತು ನಾನು ಪತ್ರಿಕಾದಲ್ಲಿ ಬೆಳಿಗ್ಗೆ ಒಂದು ಪತ್ರಿಕಾದಲ್ಲಿ ಓದಿದೆ, ಏಪ್ರಿಲ್ 30ನೇ ತಾರೀಕಿಗೆ ಸತೀಶ್ ರೆಡ್ಡಿಯ ಬೆಂಬಲಿಗರು ವಾರ್ ರೂಮಿಗೆ ಹೋಗಿ ಬೆಡ್ ದಂಧೆ ವಿಚಾರದಲ್ಲಿ IAS ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿದ ವಿಚಾರ ಇವತ್ತು ಬೆಳಕಿಗೆ ಬಂದಿದೆ. ಯಾರು ತಪ್ಪು ಮಾಡಿದಾರ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಬದಲಿಗೆ ಇವತ್ತು ಆರೋಪಿಗಳನ್ನು ಜೊತೆಗೂಡಿ ಇವತ್ತು ತೇಜಸ್ವಿ ಸೂರ್ಯ ಅವರು ಈ ಪ್ರಕರಣವನ್ನು ಮರೆಮುಚ್ಚಲು ಒಂದು ಸಮುದಾಯದ ಮೇಲೆ ಆರೋಪವನ್ನು ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಹಾಬಲ ಮಾರ್ಲಾ, ಪ್ರವೀಣ್ ಚಂದ್ರ ಆಳ್ವ, ವಿನಯ್ ರಾಜ್, ಅನಿಲ್, ಪ್ರಕಾಶ್ ಸಾಲ್ಯಾನ್, ವಿಶ್ವಾಸ್ ದಾಸ್, ಸಂತೋಷ್ ಶೆಟ್ಟಿ, ಮೆರಿಲ್ ಲೋಬೋ ಮೊದಲಾದವರು ಉಪಸ್ಥಿತರಿದ್ದರು.